ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಅಂತ. ಈಗ ಗಂಟೆಷ್ಟು ಕರೆಕ್ಟ್ 1:45 ಆಯ್ತು. ಊಟ ಎಲ್ಲ ಮಾಡಿ ಅದು ಕ್ಲಿಯರ್ ಆಯ್ತು. ಊಟ ಮಾಡಿದೆಲ್ಲ ಕೋಳಿ ರೊಟ್ಟಿ ತಿಂದದ್ದು ಒಳ್ಳೆ ಒಯ್ಯಿ ಬಿತ್ತು. ಒಳ್ಳೆ ರೀತಿಯಲ್ಲಿ ಮಳೆ ಸಹ, ಒಳ್ಳೆ ರೀತಿಯಲ್ಲಿ ಗಾಳಿ ಸಹ ಬರ್ತುಂಟು. ಇವತ್ತು ಕ್ಲೈಮೇಟ್ ಒಳ್ಳೆ ರೀತಿಯಲ್ಲಿ ಕೂಲ್ ಆಗಿತ್ತು. ಅಮ್ಮ ಇದ್ದಾರೆ, ನಾನಿದ್ದೇನೆ, ಮತ್ತೆ ನಮ್ಮ ಮನೆಯ ಜೂಲಿ ಉಂಟು, ಜಾಣಿ ಉಂಟು. ಅದೇ ರೀತಿ ಇವತ್ತು ನಾವು ಒಂದು ವೈಬೀರ್ ಒಂದು ಪ್ಲೇಸ್ ಬಗ್ಗೆ ಮಾತಾಡೋ. ಇದು ಎಲ್ಲಿರುವುದು ಹೇಳ್ತೇನೆ. ಕ್ಲೈಮೇಟ್ ಒಳ್ಳೆ ರೀತಿಯಲ್ಲಿ ಕೂಲ್ ಆಗಿ ಉಂಟು. ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು, ತಿರುಬಿರಿ ಮಳೆ ಬರ್ತುಂಟು. ಒಳ್ಳೆ ರೀತಿಯಲ್ಲಿ ಸೌಂಡ್ ಕೇಳ್ತದೆ. ಇವತ್ತು ಯಾವುದರ ಬಗ್ಗೆ ಮಾತಾಡೋದು ನನಗೆ ನೆನಪಾಯಿತು. ಒಂದು ವೈಬೀರ್ ಒಂದು ಪ್ಲೇಸ್ ಆಗಿದೆ, ಒಂದು ನೇಚರ್ ವೈಬೀರ್ ಒಂದು ಪ್ಲೇಸ್ ಆಗಿದೆ. ಎಡ ಕುಮೇರಿ ಅಂತ ಹೇಳ್ತಾರೆ. ಇದು ಎಲ್ಲಿರುವುದು ಹೇಳ್ತೇನೆ. ಎಡ ಕುಮೇರಿ ಅಂತ ಹೇಳ್ತಾರೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದರ ಬಗ್ಗೆ ಇವತ್ತು ಮಾತಾಡೋ ಫ್ರೆಂಡ್ಸ್, ಬನ್ನಿ. ಎಡಕುಮೇರಿಯಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರ ತಾಲೂಕಲ್ಲಿ ಇರುವುದು. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 906 ಮೀಟರ್ ಎತ್ತರದಲ್ಲಿರುವ ಒಂದು ವೈಬೀರ್ ಒಂದು ಪ್ಲೇಸ್ ಆಗಿದೆ. ಲೊಕೇಶನ್ ಇಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ರೈಲು ಮೂಲಕ ಹೋಗುವಾಗ ಸಿಗುವ ಒಂದು ಟನಲ್ ವ್ಯೂ ಪಾಯಿಂಟ್ ಆಗಿದೆ. ಅಷ್ಟು ವೈಬೀರ್ ಒಂದು ಗ್ರಾಮ ಆಗಿದೆ. ಇಲ್ಲಿ ಒಂದು ರೈಲು ನಿಲ್ದಾಣ ಉಂಟು. ಅದು ಈಗ ಉಂಟು ನನಗೆ ಗೊತ್ತಿಲ್ಲ. ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡ್ತೇನೆ. ಎಡಕುಮೇರಿ ಎಂದರೆ ಬೆಟ್ಟದ ಮೇಲೆ ಎಂದು ಅರ್ಥ. ಅದೇ ರೀತಿ ಪುತ್ತೂರಿನಿಂದ ಕೇವಲ 90 ಕಿಲೋಮೀಟರ್ ದೂರದಲ್ಲಿರುವುದು, ಮಂಗಳೂರಿನಿಂದ 131 ಕಿಲೋಮೀಟರ್ ದೂರದಲ್ಲಿರುವುದು ಎಡಕುಮೇರಿ. ಅಷ್ಟು ವೈಬೀರೋ ಒಂದು ಪ್ಲೇಸ್ ಆಗಿದೆ. ಈ ರೈಲು ಬರುವಾಗ ಅಷ್ಟು ವೈಬೀರೋ ಒಂದು ವ್ಯೂ ಪಾಯಿಂಟ್ ಅಂತ. ಇದಕ್ಕೆ ಮತ್ತೊಂದು ಹೆಸರುಂಟು, ವ್ಯೂ ಪಾಯಿಂಟ್, ಟನಲ್ ವ್ಯೂ ಪಾಯಿಂಟ್ ಅಂತ ಹೇಳುತ್ತಾರೆ ಈ ಒಂದು ಎಡಕುಮೇರಿ ಅಂತ. ನಾನು ಹೇಳುದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನಾನು ತಪ್ಪಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಎಡಕುಮೇರಿಯಲ್ಲಿ ಒಂದು ರೈಲು ನಿಲ್ದಾಣ ಉಂಟು. ಅದು ಈಗ ಉಂಟಂತ ನನಗೆ ಗೊತ್ತಿಲ್ಲ. ಅದೇ ರೀತಿ ಇದಕ್ಕೆ ಮತ್ತೊಂದು ಹೆಸರುಂಟು, ಗ್ರೀನ್ ರೂಟ್ ಅಂತ ಹೇಳ್ತಾರೆ. ಈ ರೈಲು ಬರುವಾಗ ನೋಡಲು ಅಷ್ಟು ಚಂದವಾಗಿ, ಅಷ್ಟು ಸುಂದರವಾಗಿರುವ ಒಂದು ಪ್ಲೇಸ್ ಆಗಿದೆ. ಎಡಕುಮೇರಿಗೆ ಎಷ್ಟು ಜನ ಇದ್ದಾರೆ ಅಂತ ಅಂತ ಹೇಳ್ಬೇಕು. ಇದಕ್ಕೆ ಮತ್ತೊಂದು ಹೆಸರುಂಟು, ಟನಲ್ ವ್ಯೂ ಪಾಯಿಂಟ್ ಅಂತ ಹೇಳುತ್ತಾರೆ ಈ ಒಂದು ಎಡಕುಮೇರಿಯನ್ನು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಇಲ್ಲಿ ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಒಳ್ಳೆ ರೀತಿಯಲ್ಲಿ ತಂಪಾಗಿ ಮಳೆ ಬರುತ್ತುಂಟು, ತಿರುಬಿರಿ ಮಳೆ ಬರುತ್ತುಂಟು. ಇವತ್ತಿನ ಕ್ಲೈಮೇಟ್ ನೀವೇ ನೋಡಿ. ಒಳ್ಳೆ ರೀತಿಯಲ್ಲಿ ಮೋಡೆಲ್ಲ ಕಪ್ಪು ಕಪ್ಪಾಗಿದೆ. ಅದೇ ರೀತಿ ಒಂದು ನಮಗೆ ಕಾಟು ಮಾವು ಸಿಕ್ಕಿತು. ಇದು ಫ್ರೆಂಡ್ ತಂದದ್ದು ಕಾಟು ಮಾವು ಅಂತ ಹೇಳ್ತಾರೆ. ಇದನ್ನು ತುಳುವಿನಲ್ಲಿ ಕಾಟು ಕುಕ್ಕು ಅಂತಾರೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಒಂದು ಪಪ್ಪಾಯ ಮರ ಆಗಿದೆ, ದೊಡ್ಡ ಆಗಿದೆ. 2 ಪಪ್ಪಾಯ ಉಂಟು. ಇದರಲ್ಲಿ ಫುಲ್ ಇರುವೆ ಉಂಟು. ಅದೇ ರೀತಿ ನಮ್ಮ ಮನೆಯ ಕಂಗು ಉಂಟಲ್ಲ, ಕಂಗು ಅಂದ್ರೆ ಅಡಿಕೆ ಮರ, ದೊಡ್ಡ ದೊಡ್ಡ ಆಗಿದೆ ಸಾಧಾರಣ. ಅಲ್ಲಿ ಒಂದು ಪಪ್ಪಾಯ ಮರ ಉಂಟು. ಅದರಲ್ಲಿ ಪಪ್ಪಾಯ ತುಂಬಾ ಆಗಿದೆ ನೋಡಿ. ಒಳ್ಳೆ ರೀತಿಯಲ್ಲಿ ಪಪ್ಪಾಯ ಆಗಿದೆ ನೋಡಿ. ಸ್ಪೆಷಲ್ ಪಪ್ಪಂಗಾಯಿ 1, 2, 3, 4 ಫುಲ್ಲು ಪಪ್ಪಾಯ ಆಗಿದೆ. ಇದರ ಇದು ನೋಡಂತೆ
ನಮ್ಮ ಮನೆಯ ಜಾನಿ ಮತ್ತು ಜೂಲಿ ಇದರೊಳಗೆ ಉಂಟು. ಜಾನಿ ಇಲ್ಲಿ ಉಂಟು, ಜೂಲಿ ಹೂ ಅಲ್ಲಿ ಉಂಟು. ಅದೇ ರೀತಿ ಹೇಳ್ಬೇಕಾದ್ರೆ ಇವತ್ತಿನ ಚಿಕ್ಕ ಒಂದು ಲಾಗ್ ಎಡಕುಮಾರಿ ಬಗ್ಗೆ ಮಾತಾಡಿದ ಒಂದು ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್ ಹೇಳ್ತಾ ನಾಳೆ ಗಾಯ್ಸ್ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು. ಆಯ್ತಾ, ಬಾಯ್ ಬಾಯ್.